ಹೆಚಮಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಾಂಭವಿ ನದಿ ಕಡಲು ಸೇರುವ ಅಳಿವೆ ಬಾಗಿಲಿನ ಈ ಪ್ರದೇಶಗಳಾದ ನಡಕುಕುದುರು ಪರಪಟ್ಟ ಪ್ರದೇಶದ ನಿವಾಸಿಗಳಿಗೆ ಚಂಡಮಾರುತದಿಂದ ಉಪ್ಪು ನೀರು ನದಿಯ ಮೂಲಕ ಹರಿದು ಈ ಭಾಗದ 60 ಎಕರೆಗೂ ಅಧಿಕ ಕೃಷಿ ಭೂಮಿ ಹಾಗೂ 30ಕ್ಕೂ ಅಧಿಕ ಬಾವಿಗಳಿಗೆ ಹಾನಿ ಉಂಟು ಮಾಡಿದೆ. ವಾರ್ಷಿಕ 3 ಬೆಳೆ ಬೆಳೆಯುತ್ತಿದ್ದ ಇಲ್ಲಿನ ಭೂಮಿ ಪ್ರಸ್ತುತ ಉಪ್ಪು ನೀರಿನ ಹಾವಳಿಗೆ ಒಳಗಾಗಿದೆ. ಕುಡಿಯುವ ನೀರು ಹೊರತು ಇತರ ಚಟುವಟಿಕೆಗಳಿಗೆ ಬಾವಿಯನ್ನು ಅವಲಂಬಿಸಿದ ಜಾನುವಾರುಗಳು ನೀರಿಗೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಸುಮಾರು 30ಕ್ಕೂ ಅಧಿಕ ಕುಟುಂಬಗಳು ಕೃಷಿ ಹಾಗೂ 10ಕ್ಕೂ ಅಧಿಕ ಕುಟುಂಬಗಳು ಹೈನುಗಾರಿಕೆಯನ್ನ ಅವಲಂಬಿಸಿವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಿತ್ತನೆಗಾಗಿ ಗೊಬ್ಬರ ಹಾಕಿ ಹದಗೊಳಿಸಿದ ಕೃಷಿ ಭೂಮಿ ಉಪ್ಪು ನೀರು ತುಂಬಿ ಬಿತ್ತನೆ ಮಾಡಲಾಗದ ಪರಿಸ್ಥಿತಿ ಉಂಟಾಗಿದೆ. ಈ ಭೂಮಿಯಲ್ಲಿ ಉಪ್ಪು ನೀರು ತಂಗಿರುವ ಪರಿಣಾಮ ಈ ಬಾರಿ ಭತ್ತದ ಬೆಳೆ ಬೆಳೆಯುವುದು ಅನುಮಾನವಾಗಿದೆ. ತಡೆಗೋಡೆ ನಿರ್ಮಿಸಿ ಇಲ್ಲಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕೆಂದು ಕೃಷಿಕರು ಆಗ್ರಹಿಸಿದ್ದಾರೆ. ಆಗಬೇಕು ಮತ್ತೆ ಮಾರ್ಗ ಕೂಡ ಆಗಬೇಕು. ಒಳ್ಳೆ ರೀತಿಯಲ್ಲಿ ಎಲ್ಲಾ ಕಡೆನೂ ಮಾರ್ಗ ತಡೆಗೋಡೆ ರಚನೆ ಆದ್ರೆ ಒಂದು ಶಾಶ್ವತ ನೆರೆ ಇರ್ಬೋದು, ಉಪ್ಪು ನೀರು ಯಾವುದೇ ರೀತಿಯ ಬಂದರೂ ಒಂದು ತಡೆಗೋಡೆ ರಚನೆ ಶಾಶ್ವತ ಪರಿಹಾರ ಆಗಬೇಕಾಗಿದೆ. ಇದಕ್ಕೆ ನಮ್ಮ ಗ್ರಾಮ ಕರಣಿಕರಿರ್ಬೋದು, ಪಂಚಾಯತಿ ಸಂಬಂಧಪಟ್ಟಂತೆ ಮತ್ತೆ ತಹಶೀಲ್ದಾರ್, ಶಾಸಕರು ಎಲ್ಲ ಭೇಟಿ ಕೊಟ್ಟಿದ್ದಾರೆ. ಅವರ ಗಮನಕ್ಕೆ ತಂದಿದ್ದೇವೆ. ಅಂತೂ ನಿರೀಕ್ಷೆಯಲ್ಲಿ ಇದ್ದೇವೆ. ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮಾಧ್ಯಮದವರು ಎಲ್ಲ ಬಂದಿದ್ದಾರೆ, ಈ ಭಾಗದಲ್ಲಿ ಎಲ್ಲ ನೋಡಿಕೊಂಡು ಹೋಗಿದ್ದಾರೆ.